ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೊರಟಗೆರೆ ಪಟ್ಟಣದ ತೇರಿನ ಬೀದಿಯ ಶ್ರೀ ಚೌಡೇಶ್ವರಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಪ್ರಯುಕ್ತ 9 ದಿನಗಳ ವಿಶೇಷ ಅಲಂಕಾರದೊಂದಿಗೆ ಕೊನೆಯ ದಿನದಂದು ಶ್ರೀ ಚೌಡೇಶ್ವರಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿ ಬನ್ನಿ ಮಂಟಪವನ್ನು ಕಡಿಯುವ ಮುಖೇನ ವಿಜಯದಶಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಭಕ್ತಾದಿಗಳು ಆಚರಿಸಿದರು. ಶ್ರೀ ಚೌಡೇಶ್ವರಿಯ ಭಕ್ತ ಯೋಗೇಶ್ ಮಾತನಾಡಿ, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಶ್ರೀ ಚೌಡೇಶ್ವರಿ ತಾಯಿಯ ಭಕ್ತರಾಗಿ ವಂಶ ಪಾರಂಪರ್ಯವಾಗಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷವೂ ದಸರಾ ಹಬ್ಬದಲ್ಲಿ ಕುಟುಂಬ ಸಮೇತರಾಗಿ ನಾವು ಇಲ್ಲಿಗೆ ಬಂದು ಚೌಡೇಶ್ವರಿ ತಾಯಿಯ ಪೂಜೆಯನ್ನು ಸಲ್ಲಿಸಿ 9 ದಿನಗಳ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಎಂದು ತಿಳಿಸಿದರು. ಶ್ರೀ ಚೌಡೇಶ್ವರಿ ದೇವಾಲಯ ಕೊರಟಗೆರೆ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನವರಾತ್ರಿ ಉತ್ಸವದ ಪ್ರಯುಕ್ತ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಪ್ರತಿನಿತ್ಯವೂ ವಿಧ ವಿಧವಾದ ಅಲಂಕಾರ ಸೇವೆ ಪೂಜಾ ಕಾರ್ಯಕ್ರಮಗಳು ನೆರವೇರಿಕೊಂಡು ಬಂದಿದ್ದು, ಇವತ್ತು ವಿಜಯದಶಮಿ ಎಂದು ಶ್ರೀ ತಾಯಿಯ ಸನ್ನಿಧಿಯಲ್ಲಿ ಶಮಿ ಪೂಜೆಯನ್ನು ನೆರವೇರಿಸಿ ಬನ್ನಿ ಪೂಜೆಯನ್ನು ನೆರವೇರಿಸಿ ಮೈಸೂರು ದಸರಾದಲ್ಲಿ ಆಚರಿಸುವಂತೆ ನಾವು ಕೊರಟಗೆರೆ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಿದ್ದೇವೆ. ಶ್ರೀ ಚೌಡೇಶ್ವರಿ ಅಮ್ಮನವರು ಕೊರಟಗೆರೆಯ ಮತ್ತು ಸಕಲ ಲೋಕ ಜನಗಳಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಆಶೀರ್ವದಿಸಬೇಕಾಗಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಭಕ್ತ ಸೋಮಶೇಖರ್ ಮಾತನಾಡಿ, ಕೊರಟಗೆರೆಯ ತೇರಿನ ಬೀದಿಯ ಶ್ರೀ ಚೌಡೇಶ್ವರಿ ಸನ್ನಿಧಾನದಲ್ಲಿ ವಿಶೇಷ ದಸರಾ ಪೂಜೆಯನ್ನು ನೆರವೇರಿಸಲಾಯಿತು. 9 ದಿನಗಳ ಈ ಪೂಜೆಯಲ್ಲಿ ಪಟ್ಟಣದ ಸಹಸ್ರಾರು ಭಕ್ತಾದಿಗಳು ಶ್ರೀ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಎಂದರು. ಪ್ರತಿ ವರ್ಷವೂ ಇಲ್ಲಿ ನವರಾತ್ರಿ ಪೂಜೆ ನಡೆಯುತ್ತೆ. 9 ದಿನಗಳ ಕಾಲ ವಿಧ ವಿಧವಾದ ಅಲಂಕಾರ ನಡೆಯುತ್ತೆ. ಮತ್ತು ವಿಜಯದಶಮಿ ದಿನ ಮಹಾಪೂಜೆ ನಡೆಯುತ್ತದೆ. ಸೊ ಬನ್ನಿ ಮರ ಎಲ್ಲ ಕರಿತೀವಿ. ಇಲ್ಲಿ ತೆರೆಬೀದಿಯ ಒಂದು ಅಭಿವೃದ್ಧಿ, ಕೊರಟಗೆರೆ ಒಂದು ಅಭಿವೃದ್ಧಿಗೆ ಈ ಒಂದು ಪೂಜೆಯನ್ನು ನಾವು ಸಲ್ಲಿಸ್ತೀವಿ. ಸೊ ಪ್ರತಿ ವರ್ಷವೂ ಎಲ್ಲರೂ ನಾವು ಸಹಕರಿಸ್ತೀವಿ. ದಯವಿಟ್ಟು ಇದೇ ಥರನೇ ಸಹಕರಿಸಬೇಕು. ಪ್ರತಿ ವರ್ಷವೂ ಹೆಚ್ಚಿನ ಜನರು ಇಲ್ಲಿ ದೇವಿಯ ಆಶೀರ್ವಾದವನ್ನು ಪಡೆಯಬೇಕೆಂದು ನಾನು ಕೋರುತ್ತೇನೆ. ಭಕ್ತೆ ರಾಧಾ ಮಾತನಾಡಿ, ನಾವು ಇರುವ ಈ ತೇರಿನ ಬೀದಿಯಲ್ಲಿ ಶ್ರೀ ಚೌಡೇಶ್ವರಿ ತಾಯಿ ನೆಲೆಸಿರುವುದು ನಮ್ಮೆಲ್ಲರ ಪುಣ್ಯವೇ ಸರಿ. ಸಹಸ್ರಾರು ಭಕ್ತಾದಿಗಳು ಉಪವಾಸವಿದ್ದು ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ. ತಾಯಿಯೂ ಭಕ್ತರ ಬೇಡಿದ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ ಎಂದರು. ಇದು ಕೊರಟಗೆರೆ ತೇರಿನ ಬೀದಿಯಲ್ಲಿ ಚೌಡೇಶ್ವರಿ 9 ದಿನಗಳ ಕಾಲ ನವರಾತ್ರಿ ಪೂಜೆಯನ್ನು ಬಗೆ ಬಗೆಯ ಅಲಂಕಾರದಿಂದ ಅಲಂಕರಿಸಿದ್ರು. ಇವತ್ತು ಕೊನೆ ದಿನ ಆದ್ದರಿಂದ ಇವತ್ತು ಬನ್ನಿ ಮರವನ್ನು ಕಟ್ಟು ಮೈಸೂರಿನಲ್ಲಿ ಯಾವ ರೀತಿ ವಿಜೃಂಭಣೆಯಿಂದ ಆಚರಿಸ್ತಾರೋ ಅದೇ ರೀತಿ ನಮ್ಮ ದೇವಸ್ಥಾನದಲ್ಲೂ ಸಹ ಅದೇ ರೀತಿ ಆಚರಣೆ ಮಾಡಿದ್ದೀವಿ. ಪ್ರತಿ ವರ್ಷ ಇದೇ ಥರ ನಡೆಸೋದಕ್ಕೆ ತಾಯಿ ನಮ್ಮೆಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಸಹಸ್ರಾರು ಭಕ್ತಾದಿಗಳು ಹಾಜರಿದ್ದು ಶ್ರೀ ತಾಯಿಯ ದರ್ಶನ ಪಡೆದು ಪುನೀತರಾದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ನೋಡಿ ಹಿಂಗೇನೆ ಹೋಗು ಇನ್ನೊಂದು ನೋಡೋಕೆ 3 ಹಾಕ್ಸ್ಬಿಡಪ್ಪ. ಹಿಂಗೆ
ಯೋಗೇಶ್ ಅಂತ 9 ದಿವಸ ಇಲ್ಲಿ ವಿವಿಧ ಥರ ಅಲಂಕಾರ ಆಗಿ ಇವತ್ತು ಕೊನೆ ದಿವಸ ದಸರಾ ದಿವಸ ಕಮ್ಮಿ ಮರಣ ಕಟ್ಟಿ ತುಂಬ ಚೆನ್ನಾಗಿ ಪೂಜೆ ನಡೆದಿದೆ. ಸೊ ನಾನು ದೇವ್ರ ಹತ್ರ ಹೇಳ್ತೀನಿ ಎಲ್ಲರನ್ನ ಆರೋಗ್ಯ ಕೊಟ್ಟು ಆರೋಗ್ಯ ಎಲ್ಲ ಆಗಲಿ ಮತ್ತು ದಸರಾ ಹಬ್ಬಕ್ಕೂ ಎಲ್ಲರಿಗೂ ಶುಭಾಶಯಗಳು. ನನ್ನ ಹೆಸರು ಯುವರಾಜ್ ಭರದ್ವಾಜ್ ಅಂತ. ಇಲ್ಲಿ ಅರ್ಚಕವೃತ್ತಿಯನ್ನು ಮಾಡಿಕೊಂಡಿದ್ದೇನೆ. ನಾವು ದೊಡ್ಡಬಳ್ಳಾಪುರದಿಂದ ತಾಯಿಯನ್ನು ಕರೆಸ್ಕೊಂಡಿದ್ದಾಳೆ. ಈಗೇನೆಂದರೆ ಮಹಿಷಾಸುರ ಮರ್ದಿನಿ ಮತ್ತು ಆಯುಧ ಪೂಜೆ ದಶಮಿ ದಿನ ತುಂಬ ಚೆನ್ನಾಗಿ ಅಲಂಕಾರ ಆಗಿರುತ್ತೆ. 9 ದಿನದಿಂದ ನಾವು ಅಲಂಕಾರ ಮಾಡ್ಕೊತ ಬಂದಿದ್ದೀವಿ. ಇದನ್ನೇನೆಂದರೆ ಮನುಷ್ಯನಲ್ಲಿ ಈಗ ಇಲ್ಲಿ ರಾಕ್ಷಸರಿಲ್ಲ, ಮನುಷ್ಯನಲ್ಲಿ ಅವನ ಒಳಗಡೆ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮದ, ಮತ್ಸರಾದಿ ಹೀಗೆ ಅರಿಷಡ್ ವರ್ಗಗಳು ಮಹಿಷಾಸುರ ಮರ್ದಿನಿಯಲ್ಲಿ ಅಸುರರಂತೆ ಕಾಡ್ತಾ ಇದ್ದಾವೆ ಮನುಷ್ಯರಿಗೆ. ಅದನ್ನೆಲ್ಲ ಬಿಟ್ಟರೆ ಮನುಷ್ಯ ತುಂಬ ಉತ್ತಮ ರೀತಿಯಲ್ಲಿ ಬಾಳ್ಬೋದು. ಹಾಗೆ ತಾಯಿ ಚೌಡೇಶ್ವರಿ ಅರಿಷಡ್ ವರ್ಗಗಳನ್ನು ಕೊಂದು ಅವರ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಚೌಡೇಶ್ವರಿಯಲ್ಲಿ ನಾನು ಕೇಳ್ಕೊಳ್ತೀನಿ.